ಗುಂಡಾಗಿರಿ, ಪ್ರವಾಸಿ ಯುವಕನಿಗೆ ಚಾಕು ಇರಿತ, ಗಂಭೀರ ಗಾಯ. ಕೀಳೂರು ಪ್ರದೇಶದಲ್ಲಿ ಗುಂಡಾ ಸಂಘದ ದಾಳಿ ನಡೆದಿದ್ದು, ಪ್ರವಾಸಿ ಯುವಕನಿಗೆ ಚಾಕುವಿನಿಂದ ಇರಿದು ಗಂಭೀರವಾಗಿ ಗಾಯಗೊಳಿಸಿದ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ. ಕೀಳೂರಿನ ಮೊಹಮ್ಮದ್ ಕುಂಜಿಯವರ ಪುತ್ರ ಹಾಗೂ ಗಲ್ಫ್ ದೇಶದಲ್ಲಿ ಉದ್ಯೋಗದಲ್ಲಿರುವ ಮಿಗ್ದಾದ್ ಗಾಯಗೊಂಡ ವ್ಯಕ್ತಿ. ಅವರನ್ನು ಕಾಸರಗೋಡು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳು ಮಿಗ್ದಾದ್ ನೀಡಿದ ಮಾಹಿತಿ ಪ್ರಕಾರ ಕಾಂಜಂಗಾಡಿನಲ್ಲಿ ಆಟ ವೀಕ್ಷಿಸಿ ತಮ್ಮ ಸಹೋದರ, ಇಬ್ಬರು ಚಿಕ್ಕ ಮಕ್ಕಳು ಮತ್ತು ಸ್ನೇಹಿತರೊಂದಿಗೆ ರಾತ್ರಿ ಸುಮಾರು 10 ಗಂಟೆಗೆ ಕಾರಿನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಈ ದಾಳಿ ನಡೆದಿದೆ. 3 ಮಂದಿ ದಾಳಿಕೋರರು ಮಾರಕಾಯುಧಗಳೊಂದಿಗೆ ಕೀಳೂರು ಟೌನ್ನಲ್ಲಿ ಅಂಗಡಿಗಳು ಮತ್ತು ಒಂದು ಕ್ಲಬ್ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದ್ದು, ಒಂದು ಬೈಕಿಗೂ ಹಾನಿ ಮಾಡಿದ್ದಾರೆ. ಬಳಿಕ ರಸ್ತೆ ತಡೆದು ಸಾರ್ವಜನಿಕರ ವಿರುದ್ಧ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇದನ್ನು ಪ್ರಶ್ನಿಸಲು ಮುಂದಾದ ಮಿಗ್ದಾದ್ ಮೇಲೆ ಆರೋಪಿಗಳು ಚಾಕುವಿನಿಂದ ಕೈ ಹಾಗೂ ಬೆನ್ನಿನ ಭಾಗಕ್ಕೆ ಇರಿದು ಮೂಗಿನ ಭಾಗಕ್ಕೂ ಹೊಡೆದಿದ್ದಾರೆ ಎಂದು ಹೇಳಲಾಗಿದೆ. ക്ലബിൻ്റെ ഇത് ക്യാരംസ് ബോർഡ് അത് ഇതൊക്കെ മേടിച്ചിട്ട് പുറത്ത് ഓഫൻസ് എന്ന് പറഞ്ഞ ക്ലബിൻ്റെ അല്ല ഇത് ലഹരിൻ്റെ അതറിയില്ല. ഞാൻ വരുമ്പോൾ ഇവിടെ പ്രശ്നമാക്കുന്നുണ്ടായിട്ട് എനിക്ക് പോകാൻ കഴിഞ്ഞില്ല. വണ്ടി എടുത്തിട്ട് എൻ്റെ വീട്ടിലേക്ക് പോകാൻ കഴിഞ്ഞില്ല. അപ്പം ഞാനും എൻ്റെ ഫ്രണ്ടും ഉണ്ടായി. ഞങ്ങൾ രണ്ടാൾ ചോദ്യം ചെയ്തതാണ്. ആ കുട്ടി ഉണ്ടായി. കുട്ടിക്ക് 1-2.5 വയസ്സ്. പിന്നെ എൻ്റെ ഏട്ടൻ്റെ ഒരു കുട്ടി ഉണ്ടായിരുന്നു 6 വയസ്സുള്ള. പിന്നെ എൻ്റെ ചെങ്ങായിൻ്റെ 2 അനിയന്മാരുണ്ടായിരുന്നു, ഒരു 10 വയസ്സായ ഇവരുണ്ടായിരുന്നു. അപ്പോൾ ഇവരൊക്കെ പാർലിത്തിലേക്ക് എന്താ റോഡ് ബ്ലോക്ക് ആക്കിയെന്ന് ചോദിച്ചിട്ടാകുമ്പോൾ നീ ആരുടെ ചോദിക്കാനെന്ന് പറഞ്ഞിട്ട് എന്നെ ആക്രമിച്ചു. ಗದ್ದಲದ ಶಬ್ದ ಕೇಳಿ ಸ್ಥಳಕ್ಕೆ ಧಾವಿಸಿದ ಸ್ಥಳೀಯರು ಗಂಭೀರವಾಗಿ ಗಾಯಗೊಂಡ ಮಿಗ್ದಾದ್ ಅವರನ್ನು ತಕ್ಷಣ ಕಾಸರಗೋಡು ಆಸ್ಪತ್ರೆಗೆ ದಾಖಲಿಸಿದರು. ಈ ದಾಳಿಯನ್ನು ಇಸ್ಮಾಯಿಲ್, ಸುಹೇಲ್ ಮತ್ತು ಸಾದಿಕ್ ನಡೆಸಿದ್ದಾರೆ ಎಂದು ಮಿಗ್ದಾಲ್ ಮೇಲ್ಪರಂಬ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಆರೋಪಿಸಿದ್ದಾರೆ. ಈ ಕುರಿತು ಹೇಳಿಕೆ ದಾಖಲಿಸಿಕೊಂಡಿರುವ ಪೊಲೀಸರು ಶೀಘ್ರದಲ್ಲೇ ಪ್ರಕರಣ ದಾಖಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ಘಟನೆ ಕುರಿತು ತನಿಖೆ ಮುಂದುವರೆದಿದೆ.